ನಾನು ಆಕ್ಚುಲಿ ಫಸ್ಟ್ ಸ್ಕೂಲ್ ಆಗಿದ್ದೆ, ರಿಸಲ್ಟ್ ಬರ್ತಿತ್ತು, ಒಳ್ಳೆ ಮಾರ್ಕ್ ಬರ್ತಿತ್ತು ಅಂತ ಕಾನ್ಫಿಡೆಂಟ್ ಇತ್ತು. ಮತ್ತೆ 10 ಆದ್ಮೇಲೆ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಅದು ರಿಸಲ್ಟ್ ಹತ್ರ ಬರ್ತುಂಟು. 10:50 ಆಗುವಾಗ ರಿಸಲ್ಟ್ ಬಂತು 594 ಅಂತ. ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಆಗ್ತೇನೆ 594 ಒಂದು ರಿವ್ಯಾಲ್ಯೂಷನ್ ಆಗ್ತಾ ಇದ್ದೀರಿ, ಇದು ಕಾನ್ಫಿಡೆಂಟ್. LKG ಇಂಟು 10th ಸೈಂಟ್ ಮೇರಿಸ್ ಲೈಲಾ. ಆಕ್ಚುಲಿ ಅದು ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ನನಗೆ 10th ಅಲ್ಲಿ ನನಗೆ ಅಷ್ಟು ಮಾರ್ಕ್ ಬರ್ಲಿಕ್ಕೆ ಸಹ ನಾನು ಸ್ಟೇಟಿಗೆ 3rd ರ್ಯಾಂಕ್ ಅವರೇ ಕಾರಣ. SLC ಹಿಂದೆ ಕೂಡ ನಾವು ಅವಳಿಗೆ ಹೆಚ್ಚು ಒತ್ತಡ ಹಾಕ್ಲಿಲ್ಲ. ಅವಳ ಒಂದು ಪವರ್ ಇತ್ತು, ವಿಲ್ ಪವರ್, ಅದರಲ್ಲಿ ಓದಿ ಅಲ್ಲಿ ಕೂಡ ಅವಳು ಒಳ್ಳೆ ಪ್ಲೇಸ್ ತಗೊಂಡಿದ್ದಾಳೆ. ನಾನು ಅಡಂಗಿ ಸೈಡ್ ನಮ್ಮ ಮನೆಯಿಂದ ಬರುವಾಗ ಅಲ್ಲಿ ಕೆರೆ ಬದಿಯಿಂದ ಬರುವಾಗ ಎಕ್ಸೆಲ್ PUG ಕಾಲೇಜ್ ನೋಡಿದ ಕೂಡಲೇ ನಮ್ಮದೊಂದು ಅನಿಸುವಂತ ಒಂದು ಇಲ್ಲಿನ ನೇಚರ್, ಸುಮಂತ್ ಸರ್ ಆಗಿರ್ಬೋದು, ಅವರ ಎಲ್ಲ ಇಲ್ಲಿನ ಫ್ಯಾಕಲ್ಟಿಗಳು, ಇಲ್ಲಿನ ಸ್ಟಾಫ್ಗಳು, ನಾವು ಬಂದಾಗ ನಮ್ಮನ್ನ ವೆಲ್ಕಮ್ ಮಾಡೋ ರೀತಿಯಿಂದಲೇ ಒಂದು ಆತ್ಮೀಯ ಭಾವನೆ ಬರ್ತದೆ. ಸಹನಾ ಮೇಡಮ್ ಅಂತೂ ತುಂಬಾ ಇದು ಮಾಡಿದ್ರು, ಎಲ್ಲ ವ್ಯವಸ್ಥೆ ಮಾಡಿದ್ರು. ಶ್ರುತಿ, ಸಹನಾ ಸರ್ ಅಂತೂ ಹೌದು, ಮತ್ತೆ ಪ್ರಿನ್ಸಿಪಾಲ್ ಎಲ್ಲರೂ ತುಂಬಾ ಚಂದ ನೋಡಿಕೊಳ್ತಿದ್ರಿ. ಇಲ್ಲಿ ಒಂದು ಇವಳಿಗೆ ಸಪೋರ್ಟಿವ್ ಆಗಿ, ನಮ್ಮ ಪೇರೆಂಟ್ಸ್ಗಳಿಗೂ ರೆಸ್ಪೆಕ್ಟ್ ಉಂಟು ಇಲ್ಲಿ ಬಂದ ಕೂಡಲೇ. ರಾಜ್ಯದ ದ್ವಿತೀಯ PUC ಫಲಿತಾಂಶ ಪ್ರಕಟಗೊಂಡಿದೆ. ರಾಜ್ಯದಲ್ಲಿ 598 ವಿಜ್ಞಾನದಲ್ಲಿ ಪ್ರಥಮ ಸ್ಥಾನ, 594 ಅಂಕಗಳನ್ನ ಪಡೆದಿರುವಂತಹ ಎಕ್ಸೆಲ್ ಗುರುವಾಯನಕೆರೆ ಕಾಲೇಜಿನ ವಿದ್ಯಾರ್ಥಿನಿ ನಮ್ಮ ಜೊತೆಗೆ, ಎಕ್ಸೆಲ್ ಕಾಲೇಜಿನ ಚೇರ್ಮನ್ ಇದ್ದಾರೆ, ಅದ್ರ ಜೊತೆಗೆ ವಿದ್ಯಾರ್ಥಿನಿಯ ತಂದೆ ತಾಯಿ ಇದ್ದಾರೆ. 5ನೇ ಸ್ಥಾನ, ರಾಜ್ಯದಲ್ಲಿ 5ನೇ ಸ್ಥಾನವನ್ನ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿನಿ ಪಡ್ಕೊಂಡಿದ್ದಾರೆ. ಮೊದಲಿಗೆ ಎಕ್ಸೆಲ್ ಕಾಲೇಜ್ ಚೇರ್ಮನ್ ಹತ್ರ ಮಾತಾಡಿಸ್ಬೇಕು. ಸರ್, ಈಗ ನಿಮ್ಮ ರಿಸಲ್ಟ್ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? 100% ಫಲಿತಾಂಶ ಬಂದಿದೆ, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ತುಂಬಾ ಒಂದು ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಸೈನ್ಸ್ ಅಲ್ಲಿ ಟೋಟಲ್ ಆಗಿ 455 ಮಕ್ಕಳು ಎಕ್ಸಾಮ್ ಬರೆದಿದ್ರು. 455 ಮಕ್ಕಳು ಎಕ್ಸಾಮ್ ಬರ್ತದ್ರಲ್ಲಿ 455 ಮಕ್ಕಳು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಸೈನ್ಸ್ ಅಲ್ಲಿ ಪಾಸ್ ಆಗಿರೋದು. ಇದೊಂದು ಅತ್ಯುತ್ತಮ ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ 10th ಅಲ್ಲಿ ಬಂದ ಮಕ್ಕಳು 10th ಅಲ್ಲಿ ಇರೋ ಮಾರ್ಕ್ಗಿಂತ ಎಲ್ಲ ಇಂಪ್ರೂವ್ ಆಗಿ ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟಾಪರ್ಸ್, ಸ್ಟೇಟ್ ಟಾಪರ್ಸ್ ನಮ್ಮಲ್ಲಿ ಒಂದು ಟೋಟಲ್ ಆಗಿ 7 ಮಕ್ಕಳು ಸ್ಟೇಟ್ ಟಾಪರ್ಸ್ ಇದ್ದಾರೆ. ಅದರಲ್ಲಿ ನಮ್ಮ ಅನುಪ್ರಿಯ 594 ರಾಜ್ಯಕ್ಕೆ 5ನೇ ಸ್ಥಾನ ಪಡೆದಿದ್ದಾರೆ. ಹಾಗೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹಾಗೆ ನಮ್ಮ ಆಶಿತಾ ಜೈನ್ 592 ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಹಾಗೆ ಅಭಿಷೇಕ್ YS, ಧನ್ವಿ ಭಟ್, ತನ್ಮಯಿ ಶಾನ್ಭೋಗ್, ಕೃತಿಕಾ CB ಇವರೆಲ್ಲರೂ ಕೂಡ ತೃತೀಯ ಸ್ಥಾನ ಪಡೆದು 591 ಪಡೆದಿರುವಂಥದ್ದು ಅತ್ಯಂತ ಒಂದು ಖುಷಿಯ ವಿಚಾರ ಹಾಗೂ ಹೆಮ್ಮೆ ವಿಚಾರ. ಇದರ ಹಿಂದೆ ನಮ್ಮ ಮಕ್ಕಳ ಪರಿಶ್ರಮ ಕೂಡ ಇದೆ. ಅದರೊಟ್ಟಿಗೆ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ನಮ್ಮ ಟೀಮ್ ಅವರು ಇರ್ಬೋದು, ನಮ್ಮ ಟೀಚಿಂಗ್ ಫ್ಯಾಕಲ್ಟಿಗಳಿರ್ಬೋದು, ಪ್ರಾಂಶುಪಾಲರಿರ್ಬೋದು, ಎಲ್ಲರೂ ಕೂಡ ಅಭಿನಂದನೆಗೆ ಅರ್ಹರು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ ಆಗಿರ್ತೇವೆ. ಯಾಕಂದ್ರೆ ಈಗ ನೀಟ್ ಬಂದ್ಮೇಲೆ, ನೀಟ್ ಎಕ್ಸಾಮ್ ಅಲ್ಲಿ JEE ಎಕ್ಸಾಮ್ ಬಂದ್ಮೇಲೆ ನಾವು ಥಿಯರಿಗೆ ಅಷ್ಟು ಟೈಮ್ ಸಿಗುದಿಲ್ಲ. ಅದರ ಮಿಡ್ಲಲ್ಲಿ ಕೂಡ ಇಷ್ಟು ಸಾಧನೆ ಮಾಡಿರುವಂಥದ್ದು ಖಂಡಿತ ಒಂದು ಹೆಮ್ಮೆ ವಿಚಾರ. ಯಾಕಂದ್ರೆ 100% ಮಕ್ಕಳು ಸೈನ್ಸ್ ಅಲ್ಲಿ, ಅದು ಕೂಡ 454 ಮಕ್ಕಳಲ್ಲಿ ಎಲ್ಲರೂ ಮಕ್ಕಳು ಪಾಸ್ ಆಗಿರುವಂಥದ್ದು ನಿಜವಾಗಿ ಒಂದು ಸಾಧನೆ ವಿಚಾರ. ಯಾಕಂದ್ರೆ ಒಂದು 100 ಮಕ್ಕಳು ಇರುವ ಸ್ಕೂಲ್ ಕಾಲೇಜಲ್ಲಿ 100% ತೆಗೆದು ದೊಡ್ಡ ಸಾಧನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಅಷ್ಟು ಮಕ್ಕಳಿದ್ರು, ಎಲ್ಲರೂ ಕೂಡ, ಅದು ಕೂಡ ಹೆಚ್ಚಿನವರೆಲ್ಲ 10th ಗಿಂತ ಇಂಪ್ರೂವ್ ಆಗಿ ಹೋಗಿರುವಂಥದ್ದು. ಇದರ ಹಿಂದೆ ನಮ್ಮ ಟೀಚಿಂಗ್ ತುಂಬಾ ಒಳ್ಳೆ ಟೀಮ್ ಇದೆ. ಇದರ ಹಿಂದಿರುವಂತ ಟೀಮ್, ಆ ಟೀಮ್ ವರ್ಕ್ ಅನ್ನು ನಾವು ಖಂಡಿತ ಒಂದು ಶ್ಲಾಘನೀಯ ಕೆಲಸ ಅದು. ಯಾಕಂದ್ರೆ ನಮ್ಮಲ್ಲಿ ಒಂದು ವರ್ಕ್ ಇರ್ಬೋದು, ಹಾಸ್ಟೆಲ್ ನಲ್ಲಿ ಇರ್ಬೋದು, ಡೇ ಸ್ಕಾಲರ್ ಇರ್ಬೋದು, ಡೇ 1 ಅವರಿಗೆ ನೀಟ್ ಕೋಚಿಂಗ್ ಕೊಡುವಂಥದ್ದು, ಅದರೊಟ್ಟಿಗೆ CET JEE ಕೋಚಿಂಗ್ ಕೊಡುವಂಥದ್ದು, ಫಿಸಿಕ್ಸ್ ಅಲ್ಲಿ ಇರುವ ಟಾಪ್ ಟೀಚರ್ಸ್ ಇದ್ದಾರೆ, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಇಡೀ ಕರ್ನಾಟಕದ ಟಾಪ್ ಟೀಚರ್ಸ್ ಗಳು ನಮ್ಮಲ್ಲಿ ಇರುವ ಕಾರಣ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ. ಅದು ಒಂದು ರೀಸನ್ ರಿಸಲ್ಟ್ ಬರ್ಲಿಕ್ಕೆ. ಸೆಕೆಂಡ್, ಸಿಸ್ಟಮ್, ನಮ್ಮಲ್ಲಿರೋ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಾಸ್ಟೆಲ್ನ ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ಎದ್ರೆ ನೈಟ್ 10:30 ವರೆಗೆ ಒಂದು ಒಳ್ಳೆ ಸಿಸ್ಟಮ್ ಮಾಡಿದ್ದೇವೆ. ಅವರಿಗೆ ಯೋಗ ಇದೆ, ಪ್ರೇಯರ್ ಇದೆ, ಆಮೇಲೆ ಒಂದು ಮಾರ್ನಿಂಗ್ ಥಿಯರಿ ಕೋಚಿಂಗ್ ಇರುತ್ತೆ, ಆಫ್ಟರ್ನೂನ್ ಡೈಲಿ ಅವರಿಗೆ ನೀಟ್ ಕೋಚಿಂಗ್ ಇದೆ. ಈ ಎಲ್ಲ ಒಂದು ಸಿಸ್ಟಮ್ ಇಂದಾಗಿ ನಮಗೆ ರಿಸಲ್ಟ್ ಬಂತು. ಯಾಕಂದ್ರೆ ಒಳ್ಳೆ ಟೀಚಿಂಗ್ ಒಟ್ಟಿಗೆ ಒಂದು ಒಳ್ಳೆ ಸಿಸ್ಟಮ್ ಬೇಕು. ಆ ಸಿಸ್ಟಮ್ ಡೆವಲಪ್ ಮಾಡಿದ ಕಾರಣ ಕನ್ಸಿಕ್ಯೂಟಿವ್ ಎವರಿ ಇಯರ್ ನೀವು ನ್ಯೂಸ್ನವ್ರು ಇರ್ಬೋದು, ನಮ್ಮ ಪೇಪರ್ನವ್ರು ಎಕ್ಸೆಲ್ಗೆ ಯಾವಾಗಲೂ ಫೋನ್ ಮಾಡ್ತೀವಿ ರಿಸಲ್ಟ್ ಬಂದಾಗ. ಯಾಕಂದ್ರೆ ಅಷ್ಟು ಗ್ಯಾರಂಟಿ ಇದೆ ನಿಮಗೆ ಕೂಡ ಎಕ್ಸೆಲ್ ರಿಸಲ್ಟ್ ಟಾಪ್ ಅಲ್ಲಿ ಬಂದೇ ಬರ್ತದೆ ಅಂತ ಹೇಳಿ. ಹಾಗೆ ಬರಬೇಕು ಅಂತ ಹೇಳಿ ನಮ್ಮ ಸಿಸ್ಟಮ್ ತುಂಬಾ ಒಳ್ಳೆ ಸಿಸ್ಟಮ್ ಇದೆ. ಹಾಗೆ ಬರುವ ವರ್ಷ ನಮ್ಮ ಒಂದು ಹೊಸ ಎಕಾಡೆಮಿಕ್ ಬ್ಲಾಕ್, ಎಕ್ಸ್ಟೆನ್ಷನ್ ಬ್ಲಾಕ್, 1500 ಮಕ್ಕಳ ಒಂದು ಹೊಸ ಎಕ್ಸ್ಟೆನ್ಷನ್ ಬ್ಲಾಕ್ ಕೂಡ ಆಗ್ತಾ ಇದೆ. ಒಳ್ಳೆ ಹಾಸ್ಟೆಲ್ ಕೂಡ ಬರ್ತಾ ಇದೆ. ಹಾಸ್ಟೆಲ್ ಅಲ್ಲಿ ಒಂದು ರೂಮ್ ಅಲ್ಲಿ 3 ಮಂದಿ ವಿತ್ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇಟ್ಟಿರುವಂತಹ ಒಂದು ಹೊಸ ಸಿಸ್ಟಮ್ ಕೂಡ ಬರ್ತಾ ಇದೆ. ಅದು ಇನ್ನೂ ಕೂಡ ನಮ್ಗೆ ಇಷ್ಟವರೆಗೆ ಏನ್ ನಾವು ಮಾಡಿದ್ವಿ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಬೂಸ್ಟ್ ಮಾಡುವುದು ಖಂಡಿತವಾಗೂ ಅಂತ ಹೇಳ್ತೇವೆ. ಹಾಗೆ ನೀವು ನಮ್ಮ ಒಂದು ಸಾಧನೆಯನ್ನು ಗುರುತಿಸಿ ನೀವು ನಮ್ಮಲ್ಲಿಗೆ ಬಂದು ನಮ್ಮ ಒಂದು ಅಭಿಪ್ರಾಯವನ್ನು ಕೇಳಿದಕ್ಕಾಗಿ ಖಂಡಿತವಾಗಿ ಕೂಡ ಸುದ್ದಿ ಬಿಡುಗಡೆ ನ್ಯೂಸ್ ಚಾನೆಲ್ ಅವರಿಗೆ ಹಾಗೂ ಸುದ್ದಿ ಬಿಡುಗಡೆ ಪತ್ರಿಕೆಯವರಿಗೆ ನಮ್ಮ ಎಕ್ಸೆಲ್ ತಂಡದ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ನಿಮ್ಮ
ಸಪೋರ್ಟ್ ನಮ್ಮ ಕಾಲೇಜ್ ಮೇಲೆ ಹಾಗೂ ನಮ್ಮ ವಿದ್ಯಾರ್ಥಿಗಳ ಮೇಲೆ, ನಮ್ಮ ಪೋಷಕರ ಮೇಲೆ ಯಾವತ್ತೂ ಇರಲಿ. ನಿಮ್ಮ ಸುದ್ದಿ ಬಿಡುಗಡೆ ಚಾನೆಲ್ನವರು ತುಂಬಾ ಒಳ್ಳೆ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಚಾನೆಲ್ ಅವರು. ಅಷ್ಟು ಮಾತ್ರ ಅಲ್ಲ, ಭ್ರಷ್ಟಾಚಾರದ ವಿರುದ್ಧ ಮಾಡ್ತಿರುವಂತ ಒಂದು ಹೋರಾಟ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿರುವಂತಹ ಹೋರಾಟ. ಖಂಡಿತವಾಗಿ ಕೂಡ ನಿಮ್ಮ ಈ ಹೋರಾಟಕ್ಕೆ ನಮ್ಮ ಎಕ್ಸೆಲ್ ಸಂಸ್ಥೆ ಸಂಪೂರ್ಣ ಬಲಿಯುವುದು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್. ನಮಸ್ತೆ. ರಾಜ್ಯಕ್ಕೆ 5ನೇ ಸ್ಥಾನ, ಏನ್ ಹೇಳಕ್ ಬಯಸ್ತೀರಿ? ಸೊ ಮೊದಲನೇದಾಗಿ ನಮ್ಮ ಸುಮನ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಎಕ್ಸೆಲ್ಗೆ ಸೇರೋದು ನನ್ನೊಂದು ಡ್ರೀಮ್ ಆಗಿತ್ತು, ಅದನ್ನು ಫುಲ್ಫಿಲ್ ಮಾಡಿದ ನನ್ನ ಪೇರೆಂಟ್ಸಿಗೂ ತುಂಬ ಧನ್ಯವಾದಗಳು. ಇಲ್ಲಿಯ ಮ್ಯಾನೇಜ್ಮೆಂಟ್, ಟೀಚಿಂಗ್ ಸ್ಟಾಫ್ ಆ್ಯಕ್ಚುಲಿ ತುಂಬ ಎಕ್ಸ್ಪರ್ಟ್ ಎಲ್ಲ. ಇವರು, ನಾನು ಲೋಕಲ್ ಸ್ಟೂಡೆಂಟ್ ಆದರೂ ಕೂಡ ನನಗೆ ಸಂಜೆ ಉಳಿಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಿದ್ರು, ಸಪ್ರೇಟ್ ರೂಮ್ ಕೊಡ್ತಿದ್ರು. ಇವನ್ ಮೆಸ್ಸಲ್ಲಿ ನಾನು ಲೋಕಲ್ ಸ್ಟೂಡೆಂಟ್, ನನಗೆ ಹಣ ಕೊಡಬೇಕು ಅಂತ ಸೇರಲಿಲ್ಲ, ಇವ್ರು ಫ್ರೀ ಫುಡ್ ತಗೊಳ್ಬೋದು ಅಂತ ಹೇಳ್ತಿದ್ರು. ಇವ್ರದ್ದು ಸಪೋರ್ಟ್ ತುಂಬ ಉಂಟು. ಆ್ಯಕ್ಚುಲಿ ನಮ್ಮದು ಮ್ಯಾನೇಜಿಂಗ್ ಸ್ಟಾಫ್ ಆಗಿರೋದು ನಮಗೆ ಈ ಥಿಯರಿಗೋಸ್ಕರ ಸಪರೇಟ್ ಎಕ್ಸಾಮ್ ಮಾಡ್ತಿದ್ರು, ಅದರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ದಿನಚರಿ ಹೇಗಿತ್ತು ಬೆಳಗಿಂದ ಸಂಜೆ ತನಕ? ಬೆಳಗ್ಗೆ ಒಂದು 5 ಗಂಟೆಗೆ ಹೇಳ್ತಿದ್ದೆ, ನೆಕ್ಸ್ಟ್ ಓದಿ ಒಂದು 7 ಗಂಟೆಗೆ ನನಗೆ ಕಾಲೇಜ್ಗೆ ಹೊರಡಬೇಕಿತ್ತು. ಇಲ್ಲಿಂದ 8ವರೆಗೆ ಸ್ಟಾರ್ಟ್ ಆಗ್ತಿತ್ತು. ಮೊದಲಿಗೆ ಬರ್ಡನ್ ಅಂತ ಅನಿಸ್ತಿತ್ತು, ಇವ್ರದ್ದು 8ವರೆಗೆ ಕ್ಲಾಸ್ ಸ್ಟಾರ್ಟ್ ಅಲ್ಲ ಅಂತೇಳಿ. ಮತ್ತು ಆ್ಯಕ್ಚುಲಿ ಅದು ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡೆ. 8:30 to 5:30 ಇವರ ಕಾಲೇಜ್. ಅಲ್ಲಿ ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಕೋಚಿಂಗ್ ಕೊಡ್ತಿದ್ರು. 5:30 ಆದಮೇಲೆ ಮತ್ತೆ ಮನೆಗೆ 7 ಇಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, 7 to 11. ಇವತ್ತು ರಿಸಲ್ಟ್ ಡೇ ಹೇಗಿತ್ತು? ಆರಂಭದಲ್ಲಿ ಬೆಳಿಗ್ಗೆ 10:30 ತನಕ ನಾನು ಆ್ಯಕ್ಚುಲಿ ಫಸ್ಟ್ ಸ್ಕೂಲ್ ಆಗಿದ್ದೆ, ರಿಸಲ್ಟ್ ಬರ್ತಿತ್ತು, ಒಳ್ಳೆ ಮಾರ್ಕ್ ಬರ್ತದೆ ಅಂತ ಕಾನ್ಫಿಡೆಂಟ್ ಇತ್ತು. ಮತ್ತೆ 10:30 ಆದ್ಮೇಲೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಅದು ರಿಸಲ್ಟ್ ಹತ್ರ ಬರ್ತುಂಟು. 10:50 ಆಗುವಾಗ ರಿಸಲ್ಟ್ ಬಂತು 594 ಅಂತ. ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಇಂಗ್ಲೀಷಲ್ಲಿ ಸ್ವಲ್ಪ 5 ಮಾರ್ಕ್ಸ್ ಹೋದ ಕಾರಣ ಸ್ವಲ್ಪ ರಿಸಲ್ಟ್ ಕಡಿಮೆ ಬಂತು. ರಿವ್ಯಾಲ್ಯೂಷನ್ಗೆ ಹಾಕ್ತೇನೆ. ವೆರಿ ಗುಡ್. 594 ಒಂದು ರಿವ್ಯಾಲ್ಯೂಷನ್ ಆಗ್ತಾ ಇದ್ದೀರಿ, ಇದು ಕಾನ್ಫಿಡೆಂಟ್. ಈಗ ರಾಜ್ಯಕ್ಕೆ 5ನೇ ಸ್ಥಾನ, ಖುಷಿ. ಖುಷಿ. ಇನ್ನು ಮುಂದಿನ ಸ್ಥಾನ ಬರಬೇಕು ಅಂತ ಆಸೆ ಉಂಟು, ಬರ್ತದೆ ಅಂತ ಕಾನ್ಫಿಡೆಂಟ್ ಉಂಟು. ಅಪ್ಪ ಅಮ್ಮನ ಸಪೋರ್ಟ್, ಮತ್ತೆ ನೀವು ಹಿಂದೆ ಓದಿದಂತಹ ಸ್ಕೂಲ್ಗಳು ಹೇಗಿತ್ತು? ಎಲ್ಲೆಲ್ಲಿ ಓದಿದ್ರಿ? ನಾನು ಫಸ್ಟ್ LKG to 10th ಸೈಂಟ್ ಮೇರಿಸ್ ಲೈಲಾ. ಆ್ಯಕ್ಚುಲಿ ಅದು ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ನನಗೆ 10th ಅಲ್ಲಿ ನನಗೆ ಅಷ್ಟು ಮಾರ್ಕ್ ಬರಲಿಕ್ಕೆ ಸಹ ನಾನು ಸ್ಟೇಟಿಗೆ 3rd ರ್ಯಾಂಕ್ ಅವರೇ ಕಾರಣ. ಅವ್ರದ್ದು ಲೈಕ್ ಬೇಸಿಕ್ಸ್ ಆಗಿರ್ಬೋದು, ಅಂದರೆ PUCಗೆ ಬರಬೇಕಾದ್ರೆ ಸ್ಕೂಲಿದ್ದು ಬೇಸಿಕ್ಸ್ ಚೆಂದ ಇರಬೇಕಂತ ಅವರು ನಮಗೆ ಫುಲ್ ಬೇಸಿಕ್ಸ್ ಎಲ್ಲ ಚಂದ ಮಾಡಿ ಹೇಳಿಕೊಟ್ಟು PUCಗೆ ಸುಲಭ ಆಗುವ ಹಾಗೆ ಮಾಡಿಕೊಟ್ಟಿದ್ರು. ನೆಕ್ಸ್ಟ್ ಫಸ್ಟ್ ಪಿ ಯು ಸಹ ಇವರಿಂದ ಸಪೋರ್ಟಿಂದನೇ ಆದದ್ದು. ತಂದೆ ತಾಯಿ ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ರಾತ್ರಿ ಕುತ್ಕೊಳ್ಳುವಾಗ ಅಮ್ಮನೊಟ್ಟಿಗೆ ಕುತ್ಕೊಳ್ತಿದ್ರು. ಅಷ್ಟೇ, ತುಂಬ ಸಪೋರ್ಟ್ ಮಾಡಿದ್ರು. ನಿಮ್ಮಲ್ಲಿ ಇಬ್ರು ಅಪ್ಪ ಅಮ್ಮ ಇಬ್ರಲ್ಲಿ ತುಂಬಾ ನಿಮಗೆ ಹೇಳ್ಕೊಡ್ತಾ ಇದ್ದದ್ದು ಯಾರು? ಹೇಳಿಕೊಡುದು ಅಪ್ಪ. ಜೋರು ಅಂತಲ್ಲ, ಅಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಲೈಕ್ ನಾನು ಡಿಮೋಟಿವೇಟ್ ಆಗೋದಾಗೆ ಸಹ ನೋಡ್ಕೊಂಡಿದ್ದಾರೆ. ನೀನು ಪ್ರಯತ್ನ ಪಡು, ಫಲ ದೇವರಿಗೆ ಬಿಟ್ಟದ್ದು ಅಂತ ಹೇಳ್ತಿದ್ರು. ಮನೆಯಲ್ಲಿ ಯಾರೆಲ್ಲ? ಮನೇಲಿ ನಾನು, ಅಪ್ಪ, ತಮ್ಮ. ತಮ್ಮ ಹೇಗೆ? ತಮ್ಮ ನೋಡಿ ಇಲ್ಲ, ಆಕ್ಚುಲಿ ಅವ್ನು ಸಪೋರ್ಟ್ ಮಾಡಿದ್ದಾನೆ ತುಂಬಾ. ಎಕ್ಸಾಮ್ ಟೈಮಲ್ಲಿ ಅವನೇ ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ದ, ನಂಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನೀವೆಂತ ಕೆಲಸ ಮಾಡ್ತಿದ್ರಿ? ಲೈಕ್ ಈಗ ಪಾತ್ರೆ ತೊಳಿಲಿಕ್ಕೆ ಮಿನಿ ಇದ್ರೆ ಅವನೇ ತೊಳಿತಿದ್ದ. ತೊಳಿತಿದ್ದ, ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದ ತುಂಬಾ. ಅವ್ನು ಯಾವ ಕ್ಲಾಸ್? ಅವ ಈಗ 10th ಆಯ್ತು. ರಿಸಲ್ಟ್ ಬರ್ಬೇಕಷ್ಟೇ. ಮೇಡಮ್, ಸರ್ ಪಾತ್ರ ತೊಳಿಸ್ತಿದ್ರಂತೆ, ಮಗಳು ಮನೆಯಲ್ಲೆಲ್ಲ ಕೆಲಸ ಮಾಡಿ ಓದ್ತಾ ಇದ್ದದ? ಹೌದೌದು ಸರ್, ಮನೆ ಕೆಲಸ ಅಂತ ಹೇಳಿದ್ರೆ ಅಮ್ಮನಿಗೆ ಹೆಲ್ಪ್ ಮಾಡ್ಬೇಕು, ಮತ್ತೆ ಅವಳು ಕೂಡ ಕಲಿಬೇಕಲ್ಲ, ಜೀವನ ಪಾಠ ಅಂತ ಉಂಟಲ್ಲ, ಅದಕ್ಕೋಸ್ಕರ ಮನೆ ಕೆಲಸದ ಜೊತೆಗೆ ಈ ಓದುದನ್ನು ಕೂಡ ಮಾಡ್ತಾ ಇದ್ರು. ಅವಳು ನಾವು SSLC ಹಿಂದೆ ಕೂಡ ನಾವು ಅವಳಿಗೆ ಹೆಚ್ಚು ಒತ್ತಡ ಹಾಕ್ಲಿಲ್ಲ. ಅವಳ ಒಂದು ಏನು ಪವರ್ ಇತ್ತು, ವಿಲ್ ಪವರ್, ಅದರಲ್ಲಿ ಓದಿ ಅಲ್ಲಿ ಕೂಡ ಅವಳು ಒಳ್ಳೆ ಪ್ಲೇಸ್ ತಗೊಂಡಿದ್ದಾಳೆ. ಅದ್ರ ಮೇಲೆ ನಾನು ಈಗ ಸ್ಕೂಲ್ ಯಾವುದು ಚಾಯ್ಸ್ ಮಾಡೋ ಸಂದರ್ಭದಲ್ಲಿ ನನಗೆ ತುಂಬಾ ಜನ ದೊಡ್ಡ ದೊಡ್ಡ ಸ್ಕೂಲ್ಗಳನ್ನ ಹೇಳಿದ್ರು. PUCಗೆ ಎಕ್ಸ್ಪರ್ಟ್, ಎಕ್ಸಲೆಂಟ್ ಎಲ್ಲ. ನಮ್ಮ ಹತ್ರ ನನ್ನ ಮಿಸಸ್ ಪ್ರಾರಂಭದಲ್ಲೇ ಬಂದು ನಾವು ಸುಮಂತ್ ಸರ್ ಅಂತ ಹೇಳಿದ್ದೇವೆ, ನನ್ನ ಮಗಳೊಬ್ಳಿದ್ದಾಳೆ, ಅವಳು SSLC ಟಾಪರ್ ಅಂತ, ಬರ್ತಾಳೆ ಅಂತ. ಟಾಪರ್ ಬಂದ್ರೆ ಮತ್ತೆ ನೀವು ಬನ್ನಿ ಅಂತ ಹೇಳಿದ್ರು ಇಲ್ಲಿಗೆ. ಅದಕ್ಕೆ ನಾನು ಇದನ್ನೇ ಚಾಯ್ಸ್ ಮಾಡಿದೆ, ಇಲ್ಲಿಗೆ ಬಂದಾಗ ಸುಮಂತ್ ಸರ್ ಹೇಳಿದ್ರು, ನಿಮ್ಮ ಮಗಳಿಗೆ ನಾನು 2 ವರ್ಷ ಫ್ರೀ ಎಜುಕೇಶನ್ ಕೊಡ್ತೇನೆ ಅಂತ ಹೇಳಿ. 2 ವರ್ಷ ಅವಳು 2 ವರ್ಷ ಫ್ರೀ ಇಲ್ಲಿ ಎಜುಕೇಶನ್ ಅನ್ನು ಪಡ್ಕೊಂಡಿದ್ದಾಳೆ. ಎಲ್ಲ ವಿಷಯಕ್ಕೂ, PUCಗೂ ಮತ್ತೆ ಇದಕ್ಕೂ ಯಾವುದು ನಮ್ಮ ಈ ನೀಟ್ಗೆ ಕೂಡ, ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ಫ್ರೀಯಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಎಕ್ಸೆಲ್ ಅಂತ ಹೇಳಿದ್ರೆ ಒಂದು ಪ್ರೀತಿಯ ಒಂದು
ಭಾವನೆ. ನಾನು ಅಳದಂಗಡಿ ಸೈಡ್ ನಮ್ಮ ಮನೆಯಿಂದ ಬರುವಾಗ ಅಲ್ಲಿ ಕೆರೆ ಬದಿಯಿಂದ ಬರುವಾಗ ಎಕ್ಸೆಲ್ PUG ಕಾಲೇಜ್ ನೋಡಿದ ಕೂಡಲೇ ನಮ್ಮದು ಅಂತ ಅನಿಸುವಂತ ಒಂದು ಇಲ್ಲಿನ ನೇಚರ್, ಸುಮಂತ್ ಸರ್ ಆಗಿರ್ಬೋದು, ಅವರ ಎಲ್ಲ ಇಲ್ಲಿನ ಫ್ಯಾಕಲ್ಟಿಗಳು, ಇಲ್ಲಿನ ಸ್ಟಾಫ್ಗಳು, ನಾವು ಬಂದಾಗ ನಮ್ಮನ್ನ ವೆಲ್ಕಮ್ ಮಾಡೋ ರೀತಿಯಿಂದಲೇ ಒಂದು ಆತ್ಮೀಯ ಭಾವನೆ ಬಂದು ಬರ್ತದೆ. ನಿಮ್ಮ ಫುಲ್ ನೇಮ್ ಮತ್ತು ನೀವೇನ್ ಮಾಡ್ತೀರಿ? ನಾನು ಚಂದ್ರಶೇಖರ್, ನನ್ನ ಹೆಸರು ಚಂದ್ರಶೇಖರ್ PK ಅಂತ. ನಾನು ಇದರಲ್ಲಿ ಪಂಚಾಯತ್ ರಾಜ್ ಅಲ್ಲಿ ಟ್ರೈನರ್ ಆಗಿದ್ದೇನೆ. ಇದರಲ್ಲಿ SIR ಇಂದ ಬರ್ತದೆ, ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಅಲ್ಲಿ ನಾನು ಪಂಚಾಯತ್ ರಾಜ್ಗೆ ಟ್ರೈನರ್, ಕೃಷಿಕ. ನನ್ನ ಮಗಳು ಒಂದು UPSC ಮಾಡಬೇಕು ಅಂತ ನನ್ನ ಕನಸಿದೆ. ನಾನು ಅವ್ರ ಜೊತೆ ಕೆಲಸ ಮಾಡುವ ಕಾರಣ UPSC ಮಾಡಬೇಕಂತ ಡಿಗ್ರಿ ಬೇಕು. ಆ ಡಿಗ್ರಿ ಎಲ್ಲಿ ಅವಳು MBBS ಮಾಡ್ತಾರೆ ಅಂತ ಹೊರಟಿದ್ದಾಳೆ. ಸುಮಂತ್ ಸರ್ ಅವರ ಒಂದು ಪ್ರೇರಣೆಯಿಂದ ನೋಡ್ಬೇಕು ನೀಟಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿ. ಹೌದೌದು. ಯಾಕೆ UPSC ಮಾಡಬೇಕು? UPSC ಅಲ್ಲಿ ಜನಸೇವೆ ಮಾಡಲಿಕ್ಕೆ ಒಂದು ಅಧಿಕೃತವಾಗಿ ಒಂದು ಒಳ್ಳೆ ಸ್ಥಾನ ಸಿಗ್ತದೆ. ಒಂದು ಜನರಿಗೆ ಏನಾದರೂ ಬೇಕಾಗುವಂತ ಜನಪರವಾದ ಕೆಲಸವನ್ನ ಯಾರ ಹಂಗಿಲ್ಲದೆ ಮಾಡಬಹುದು ಎನ್ನುವ ಕನಸನ್ನ ಸಾಧಿಸಲಿಕ್ಕೆ UPSC ಇಂದ ಸಾಧ್ಯ ಆಗ್ತದೆ ಅಂತ ನನ್ನ ಭಾವನೆ. ನಿಮ್ಮ ಭವಿಷ್ಯ ಚಿಂತನೆ ಏನು? ಭವಿಷ್ಯ ಅಪ್ಪ ಹೇಳಿದಾಗ ನಂಗೆ UPSC ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ಪ್ರೇರಣೆ ಆಕ್ಚುಲಿ ನನ್ನ ಅಪ್ಪನೇ. ಅದೊಂದು ಪೋಸ್ಟ್ ಉಂಟು ಅಂತ ಗೊತ್ತಾದ ನಂಗೆ ಅಪ್ಪನಿಂದ. ಸೊ UPSC ಮಾಡ್ಬೇಕು ಅಂತ ಇದ್ದೇನೆ. ಮೇಡಮ್, ಈಗ ನಿಮ್ಮ ಪಾತ್ರ? ಅದೇ ಅವಳಿಗೆ ಸಪೋರ್ಟಿವ್ ಆಗಿ ಇದ್ದೆ. ಯಾವುದಕ್ಕೂ ಟೆನ್ಷನ್ ಮಾಡಬೇಡ, ಬಂದ ಹಾಗೆ ಓದು ಅಂತ ಹೇಳಿದ್ದೇನೆ. ಸ್ಕೂಲಲ್ಲಿ ಎಲ್ಲದಕ್ಕೂ ನಮ್ಗೆ ಇಲ್ಲಿ ಕಾಲೇಜಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಬರ್ತಾ ಇದ್ದೆ ನಾನು, ಬಂದು ಸಹನಾ ಮೇಡಮ್ ಅಂತೂ ತುಂಬಾ ಇದು ಮಾಡಿದ್ರು, ಎಲ್ಲ ವ್ಯವಸ್ಥೆ ಮಾಡಿದ್ರು. ಶ್ರುತಿ, ಸಹನಾ ಸರ್ ಅಂತೂ ಹೌದು, ಮತ್ತೆ ಪ್ರಿನ್ಸಿಪಾಲ್ ಎಲ್ಲರೂ ತುಂಬಾ ಚಂದ ನೋಡಿಕೊಳ್ತಿದ್ರು. ಇಲ್ಲಿ ಬಂದು ಒಂದು ಇವಳಿಗೆ ಸಪೋರ್ಟಿವ್ ಆಗಿ, ನಮ್ಮ ಪೇರೆಂಟ್ಸ್ಗಳಿಗೂ ರೆಸ್ಪೆಕ್ಟ್ ಉಂಟು ಇಲ್ಲಿ ಬಂದ ಕೂಡಲೇ. ಅದ ಕಾರಣ ತುಂಬಾ ಸಪೋರ್ಟ್ ಕಾಲೇಜಿಂದ ಸಿಕ್ಕಿದೆ. 2 ವರ್ಷದ ಉಚಿತ ಶಿಕ್ಷಣ, ಅದ್ರ ಜೊತೆಗೆ ರಾಜ್ಯಕ್ಕೆ 5ನೇ ಸ್ಥಾನ. ಹೌದು, ತುಂಬಾ ಸಂತೋಷ ಆಗ್ತಾ ಉಂಟು. ಎಲ್ಲ ಕ್ರೆಡಿಟ್ ಸುಮಂತ್ ಸರಿಗೆ ಹೋಗ್ತದೆ, ಮತ್ತೆ ಎಲ್ಲ ತಂಡಕ್ಕೂ ಕಾಲೇಜಿದು. ನೀವು ಹೇಗಿದ್ರಿ ಬೆಳಗ್ಗಿಂದ ಇವತ್ತು? ನಾನು ಸ್ವಲ್ಪ ಜೋರೆ ಓದು ಅಂತ ಒಂದು ಹೇಳ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆಯಿಂದ ಕೂಲ್ ನಾನ್ಸ, ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ, ಬರ್ತದೆ ಅಂತ ಹೇಳೋದು ಉಂಟು, ಬರ್ತಾಳ ಅಂತ ಹೇಳೋದು ಮತ್ತೊಂದು. ಹಾಗೆ ಬಂದ್ಲು, ತುಂಬಾ ಖುಷಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇದು ರಾಜ್ಯಕ್ಕೆ 5ನೇ ಸ್ಥಾನ ಪಡೆದವರು. ಅದರ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ, ನಾನು ಮುಂದೆ ಮತ್ತೆ ರಿವ್ಯಾಲ್ಯೂಷನ್ ಆಗ್ತಾನೆ ರಾಜ್ಯದ 5 ಮಾರ್ಕ್ ಹೋಗಿದೆ, ಅದು ಬರ್ಲಿಕ್ಕಿದೆ. ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಎಷ್ಟು ಮಾರ್ಕ್ ಬರ್ಲಿಕ್ಕಿದೆ? 3 ಮಾರ್ಕ್ ಬಂದು 597 ಆಗ್ಬೇಕು. ಅದನ್ನ ನಾವು ರಿವ್ಯಾಲ್ಯೂಷನ್ ತೆಗಿತೇವೆ ಖಂಡಿತ. ನೋಡಿ, ಇದು ಕಾನ್ಫಿಡೆನ್ಸ್. ಇಡೀ ಎಕ್ಸೆಲ್ ಕಾಲೇಜಿನ ಚೇರ್ಮನ್ ಇದ್ದಾರೆ, ಜೊತೆಗೆ ಆಗ ರಾಜ್ಯಕ್ಕೆ 2ನೇ ಸ್ಥಾನ ಬರ್ತದೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಅವರ ಎಣಿಕೆ ನಿಜ ಆಗ್ಲಿ, ಜೊತೆಗೆ ಈ ಕಾನ್ಫಿಡೆನ್ಸ್ ಗೆಲ್ಲಬೇಕು ಅನ್ನುವಂತ ಆಶಯ ಕೂಡ ನಮ್ದು. ನಿಮ್ಮ ಮುಂದಿನ ಭವಿಷ್ಯಕ್ಕೆ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ನಿಮಗೂ ಕೂಡ ಧನ್ಯವಾದ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಗುರುವಾಯನ ಕೆರೆ.